ಮಂಜಿನ ನಗರಿ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದ ಒಂದು ಕುಟುಂಬಕ್ಕೆ ಬೆಟ್ಟದ ಶ್ರೇಣಿಯೇ ಮೃತ್ಯುವಾಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಕಳೆದ 3 ದಿನಗಳಿಂದ ಇಡೀ ಕರ್ನಾಟಕ ಮತ್ತು ಕೇರಳದ ಜನರು ಯಾರ ಪತ್ತೆಗಾಗಿ ಪ್ರಾರ್ಥನೆ ಮಾಡ್ತಿದ್ರೋ ಆ 10ನೇ ತರಗತಿ ವಿದ್ಯಾರ್ಥಿನಿ ಶ್ರೀನಂದ ಇಂದು ಶವವಾಗಿ ಪತ್ತೆಯಾಗಿದ್ದಾರೆ. ಮಾಣಿಕ್ಯಧಾರಾ ಜಲಪಾತದ ಬಳಿ ಫೋಟೋ ತೆಗೆಯುತ್ತಾ ಓಡಾಡುತ್ತಿದ್ದ ಮಗು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಕಣ್ಮರೆಯಾಗಿದ್ದು ಹೇಗೆ? ಘಟನೆಯ ವಿವರ ನೋಡೋಣ. ಏಪ್ರಿಲ್ 7ರಂದು ಕೇರಳದ ಪಾಲಕ್ಕಾಡ್ನಿಂದ 40 ಜನರ ತಂಡದ ಜೊತೆ ಶ್ರೀನಂದ ಚಿಕ್ಕಮಗಳೂರಿಗೆ ಬಂದಿದ್ರು. ದತ್ತಪೀಠ ಮತ್ತು ಮಾಣಿಕ್ಯಧಾರಾ ನೋಡಲು ಹೋದಾಗ ಎಲ್ಲರ ಜೊತೆ ಖುಷಿಯಾಗಿದ್ದ ಬಾಲಕಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಮಗಳನ್ನ ಕಾಣದೆ ಕಂಗಾಲಾದ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ರು. ಸತತ 3 ದಿನಗಳ ಕಾಲ ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ ಮತ್ತು ಪೊಲೀಸರು ದಟ್ಟ ಅರಣ್ಯದಲ್ಲಿ ಹುಡುಕಾಟ ನಡೆಸಿದ್ರು. ಥರ್ಮಲ್ ಕ್ಯಾಮೆರಾ, ಡ್ರೋನ್ ಬಳಸಿದ್ರು. ಮಗುವಿನ ಸುಳಿವು ಸಿಕ್ತಿರಲಿಲ್ಲ. ಆದರೆ ಇಂದು ಮಾಣಿಕ್ಯಧಾರಾದ ಅತ್ಯಂತ ಆಳವಾದ ಪ್ರಪಾತದ ಕೆಳಗೆ ಶ್ರೀನಂದ ಅವರ ದೇಹ ಪತ್ತೆಯಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾ ಅವರ ಪ್ರಕಾರ ಬಾಲಕಿ ಆಕಸ್ಮಿಕವಾಗಿ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದಿರಬಹುದು ಎನ್ನಲಾಗುತ್ತಿದೆ. ಆ ಸ್ಥಳದಲ್ಲಿ ಭಾರೀ ಬ್ಯಾರಿಕೇಡ್ಗಳಿದ್ರೂ ಈ ಘಟನೆ ನಡೆದಿದ್ದು ಹೇಗೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಇದು ಮೇಲ್ನೋಟಕ್ಕೆ ಅಪಘಾತದಂತೆ ಕಂಡರೂ ನಾವು ಎಲ್ಲ ಆಯಾಮಗಳಿಂದ ತನಿಖೆ ಮಾಡ್ತಿದ್ದೇವೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಫೋಟೋ ತೆಗೆಯುವ ಆತುರದಲ್ಲಿ ಮಗು ಕಾಲು ಜಾರಿತಾ ಅಥವಾ ಇನ್ನೇನಾದರೂ ಆಗಿದೆಯಾ ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ. ಒಂದು ಸುಂದರ ಪ್ರವಾಸ ಇವತ್ತು ಈ ಕುಟುಂಬದ ಪಾಲಿಗೆ ಜೀವನಪೂರ್ತಿ ಮರೆಯಲಾಗದ ಕರಾಳ ನೆನಪಾಗಿ ಉಳಿದಿದೆ. ಪ್ರವಾಸಿ ತಾಣಗಳಲ್ಲಿ, ಅದರಲ್ಲೂ ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ಒಂದು ಕ್ಷಣದ ಅಜಾಗರೂಕತೆ ಎಂತಹ ಅಪಾಯ ತರುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರವಾಸಿ ತಾಣಗಳಲ್ಲಿ ಸುರಕ್ಷತೆ ಹೇಗಿರಬೇಕು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.